ನವಭಾರತ್ ಯುವಕ ಸಂಘ ಅನಂತಾಡಿ ವತಿಯಿಂದ ಪರಿಸರ ಸಂರಕ್ಷಣಾ ಪ್ರಯುಕ್ತ ಮನೆಗೊಂದು ಸಸಿ ಪರಿಸರ ಜಾಗೃತಿ ಕಾರ್ಯಕ್ರಮವು ನಡೆಯಿತು. ಅನಂತಾಡಿ ಗ್ರಾಮದ ಸುತ್ತಮುತ್ತಲಿನ ಹಲವಾರು ಮನೆಗಳಿಗೆ ಆಯುರ್ವೇದಿಕ್ ಸಂಬಂಧಿಸಿದ ಸಸಿಗಳನ್ನು ನೀಡಿದ್ರು. ಈ ಕಾರ್ಯಕ್ರಮದಲ್ಲಿ ನವಭಾರತ್ ಅಧ್ಯಕ್ಷ ಪವನ್ ಕುಮಾರ್ ಅನಂತಾಡಿ ಸಂಘದ ಎಲ್ಲ ಪದಾಧಿಕಾರಿಗಳು ಪಾಲ್ಗೊಂಡಿದ್ರು. ಹಾಯ್, ನನ್ನ ಹೆಸರು ಧನರಾಜ್. ಹಸಿರು ಉಸಿರು ಅಂತೀವಿ. ಈಗ ನೋಡಿದ್ರೆ ಹಸಿರು ಎಲ್ಲ ಕಡೆ ಮಾಯ ಆಗ್ತಾ ಇರೋ ಈ ಟೈಮಲ್ಲಿ ನವಭಾರತ ಯುವಕ ಸಂಘ ಈ ಒಂದು ಸಂಘ ಹಸಿರಿನ ಕ್ರಾಂತಿ ಮಾಡ್ತಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಮನೆಗೊಂದು ಸಸಿ ಅನ್ನೋ ಕಾರ್ಯಕ್ರಮ ಮೂಲಕ ನಮ್ಮ ಮನೆಗೆ ಲಕ್ಷ್ಮಣ ಫಲ ಇದನ್ನು ನಮಗೆ ಕೊಟ್ಟಿದ್ದಾರೆ. ಇವರ ಈ ಒಂದು ಕಾರ್ಯ ತುಂಬ ಶ್ಲಾಘನೀಯವಾದ್ದು. ಆಲ್ ದಿ ಬೆಸ್ಟ್ ಹೇಳ್ತಾ ಈ ಒಂದು ಸಸಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಇದು ನನಗೂ ಒಂದು ಸ್ಫೂರ್ತಿ. ಯಾಕಂದರೆ ನೆಕ್ಸ್ಟ್ ನಾವು ಈ ಮರ ನೆಡೋದಾಗಲಿ ಇನ್ನೊಬ್ರಿಗೆ ಯಾರಿಗಾದರೂ ಕೊಡಬೇಕಾದ್ರೆ ಏನಾದರೂ ಕೊಡಬೇಕು ಅಂದರೆ ಸಸಿ ಕೊಟ್ಟರೆ ನಮ್ಮ ಪರಿಸರನೂ ಚೆನ್ನಾಗಿರುತ್ತೆ, ನಾವು ಚೆನ್ನಾಗಿರ್ತೇವೆ ಅಂತ ಅನ್ನೋ ಆಶಯದ ಮೂಲಕ ಇದನ್ನು ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು.